ಆಳ್ವಾಸ್ ಸ್ವೀಟ್ಸ್ ಮಾಡ್ತಾನ ಮಲ್ಲ ಸಂಸ್ಥೆನೇ ಈತನೆಟಲ್ಲಿ ನಡಪಡ ಒಂದು ಜನಮಾನಸದ ಭಾಳ ಪ್ರೀತಿನಿ ಕಲಿಸಾವಣ ಒಂಜಿ ಸಂಸ್ಥೆ ಎಡ್ಡೆ ರೀತಿದ ಒಂಜಿ ಪದಾರ್ಥಗಳನ್ನು ಜನಗಳಿಗೆ ಯಾರು ತಯಾರು ಮಾಡ್ತಾರೆ ಸ್ವಂತ ತಯಾರು ಮಾಡ್ತಾ ಬರೋದು ಜನಗಳಿಗೆ ಭಾಳ ಪ್ರೀತಿ ಆದನು ಅವೇ ಒಂಜಿ ಆಯ್ತು ಒಟ್ಟಿಗೆ ಮುಳುಪ ಒಂಜಿ ದಿನಸಿ ವ್ಯಾಪಾರವನ್ನು ಕೂಡ ಇಂಥ ಶುಭಾರಂಭ ಮಲ್ತೊಂಡು ದೇವರನ್ನ ಅನುಕೂಲವಾದ ಮಾಂತ್ರ ದೈವಿಕ ಶಕ್ತಿಗಳು ಆ ವ್ಯವಹಾರವು ಪರಿಪೂರ್ಣವಾಂಚಿತನ ದೈವಿಕ ಬಲವನ್ನು ಉತ್ಪಾದನೆ ಮಾಡುತ್ತದೆ. ಅತ್ಯಂತ ಜನಪ್ರಿಯವಾದ ಈ ಸಂಸ್ಥೆ ಮೂಲಕ ಮಾತೆಲ್ಲ ಕೂಡ ಶುಭಾರಂಭನೆ ಮಾಡ್ತಾರೆ. ಆಳ್ವಾಸ್ ಕಾಂಪ್ಲೆಕ್ಸ್ನಲ್ಲಿ ಅನ್ನಪೂರ್ಣೇಶ್ವರಿ ಎನ್ನುವಂತಹ ಜನರಲ್ ಸ್ಟೋರ್ ಇವತ್ತು ತಾನೇ ಉದ್ಘಾಟನೆಗೊಂಡಿದೆ. ಬಹಳ ಉತ್ತಮವಾದಂತಹ ಸಿಹಿ ತಿಂಡಿ ವ್ಯಾಪಾರವನ್ನು ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರನ್ನು ಪಡೆದುಕೊಂಡು ಆಳ್ವಾಸ್ ಬೇಕರಿ ಅಂತ ಹಲವಾರು ಶಾಖೆಗಳನ್ನು ತೆರೆದು ಜನಗಳಿಗೆ ರುಚಿಯಾದಂತಹ ಆಹಾರವನ್ನು ಕೊಟ್ಟುಕೊಂಡು ಇವತ್ತವರು ಒಂದು ಜನರಲ್ ಸ್ಟೋರ್ ಮತ್ತು ಸೂಪರ್ ಮಾರ್ಕೆಟ್ನಂತಹ ಒಂದು ಒಳ್ಳೆಯ ವ್ಯವಹಾರಕ್ಕೆ ಮೊದಲ ಅಡಿ ಇಟ್ಟಿದ್ದಾರೆ. ಇವರು ಮಾಡುವಂತಹ ವ್ಯವಹಾರವು ತಾಯಿ ಭಗವತಿಯ ಆಶೀರ್ವಾದದಿಂದ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ. ಇನ್ನೂ ಹಲವಾರು ಇಂತಹ ಒಳ್ಳೆಯ ಸೂಪರ್ ಮಾರ್ಕೆಟ್ಗಳು ಜನರಿಗೆ ಒಳ್ಳೆಯ ದರದಲ್ಲಿ ಶುಚಿಯಾದ ಒಂದು ಸಾಮಗ್ರಿಗಳು ದೊರೆಯುವಂತಾಗಲಿ. ಆಳ್ವಾಸ್ ಮತ್ತು ಅವರ ಫ್ಯಾಮಿಲಿ ಇನ್ನೂ ಕೂಡ ಸಮಾಜ ಸೇವೆ ಮುಖ್ಯ ಕೆಲಸವನ್ನು ಮಾಡುವಂತಹ ಶಕ್ತಿ ಅವರಿಗೆ ದೇವರು ಕೊಡಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ.
ನಮ್ಮ ಗಿರೀಶ್ ಆಳ್ವ ಮೊರ್ಲೇರ್ ಒಂಜಿ ಹೊಸ ಉದ್ಯಮನ ಮುಲ್ಪಲ ಒಂದು ಶುರು ಮಾಡ್ತಿದ್ದೇವೆ. ಇತ್ತೆ ಒಂದು ದಿನ ದುಂಬೆ ಅರ್ನ ಒಂಜಿ ಬೇಕರಿಲ್ಲ ಮುಲ್ಪ ಸ್ಟಾರ್ಟ್ ಆಗ್ತದೆ. ಇತ್ತೆ ಒಂಜಿ ಸೂಪರ್ ಬಜಾರ್ಲ ಮುಲ್ಪ ಓಪನ್ ಆಗ್ತದೆ. ಇದು ನಲ್ಲ ತೆಡ್ಡೆ ಅಭಿವೃದ್ಧಿ ಹೊಂದಡು ನನ್ನಲ್ಲ ತಾರ ಈ ಉದ್ಯಮ ದುಂಬು ಬರಡು ಪಂಡದು ಎಂಕಲ್ನ ಹಾರೈಕೆ ಎಡ್ಡೆ ಆವಡು. ಅನ್ನಪೂರ್ಣೇಶ್ವರಿ ಜನರಲ್ ಸ್ಟೋರ್ ಮತ್ತು ಸೂಪರ್ ಮಾರ್ಕೆಟ್ನ ಮಾಲಕರಾದಂಥ ಗಿರೀಶ್ ಆಳ್ವರಿಗೆ ಶುಭ ಹಾರೈಕೆ. ಮೋಕೆದ ಬಂದುಲೆ ಮಾತೆರೆಗ್ಲ ನವರಾತ್ರಿದ 2ನೇ ದಿನದ ಶುಭಾಶಯ ಕೊರೊಂದು ವಿಶೇಷವಾದ ಪಂಡಿತೋಸ್ರು ಪುನಃ ಶಿವಾಜಿನಗರದ ಒಂಜಿ ಸಿದ್ಧಿವಿನಾಯಕ ಅಡ್ಡ ರಸ್ತೆಡ್ ಕರಿನ ಸಂಕ್ರಮಣಗ ಶುರುವಾಯಿನ ಪರ್ವ ಇಂಕ್ಲಲ್ಪ ನಡತೊಂದೆ ಉಂಡು. ಬಾರಿ ಖುಷಿ ಒಂದುಂಡು. ಇಂಕ್ಲನ ಮೋಕೆದ ಅಣ್ಣೆ ಗಿರೀಶ್ ಆಳ್ವೇರ್ನ ಒಂಜಿ ನೇತೃತ್ವಡು ಮುರನಿದಾನೆ ಚೀಪೆ ಪಟ್ಟುನ ಸಂಕ್ರಮಣಗ ಒಂಜಿ ಬಾರಿ ಪೊರ್ಲದ ಬೇಕರಿ ಮಲ್ತದ ಮುಲ್ತಾತ್ ಇಡೀ ಬೆತೆ ಬೆತೆ ಎಂಗ್ಲು ತೋಂದುಲ್ಲ ನಿರಕರೆ ಒಲ್ದೊಲ್ತಾಕ್ಲಿ ಬತ್ತದ ಮುಲ್ತಾನೆ ಸ್ವೀಟ್ಸ್. ಇವನ್ ಮುರನಿ ಒಂಜಿ ಇನ್ಸಿಡೆಂಟ್ ಪನೇರ್ ಇಷ್ಟ ಪಡುವೆ. ಒಂಜಿ ವಿದೇಶಕ್ಕೆ ಪೋಪನ ಎಂಗ್ಲ ಅಕ್ಕ ಕೇಂದಿರು ಮುಲ್ಪ ಓಲೆಡ್ಡ ಸ್ವೀಟ್ ತಿಕ್ಕುವನ್ನಾಗ ಸುಮಾರು ಒಂಜಿ 5,000 ರೂಪಾಯಿದ ಮುಲ್ತಡ್ದೆ ದಯಪನ್ನಾಗ ಇಂದು ಪ್ರೀತಿ ಬೊಕ್ಕ ಕ್ವಾಲಿಟಿ ಒಂಜಿ ಒವೇ ಉದ್ಯೋಗ ಸ್ಟಾರ್ಟ್ ಮಾಡ್ಬನಾಗ ಅಂಚಿನ ನೆಲೆಟ್ ಇನಿ ನವರಾತ್ರಿದ ಈ ಶುಭ ಸಂದರ್ಭಡ್ ಅಪ್ಪೆ ಅನ್ನಪೂರ್ಣೇಶ್ವರಿನ ಪುದರ್ಡ್ ನಮಗ ಗೊತ್ತುಂಡು. ಅಪ್ಪೆ ನವದುರ್ಗೆಯರು ಆ ರೀತಿ ನಮ್ಮ ಜೀವನದ ಸಂಕಷ್ಟ ಕಳೆದು ಸುಖ ಕೊರ್ಪೆರ ಅಂಚೆನ ಒಂಜಿ ಪುಣ್ಣಿನುಪ್ಪು ಅನ್ನಪೂರ್ಣೇಶ್ವರಿನ ಒಂಜಿ ಪುದರ್ಡ್ ಜನರಲ್ ಸ್ಟೋರ್ ಪಕ್ಕ ಸೂಪರ್ ಮಾರ್ಕೆಟ್ ಇನಿ ಗಿರೀಶ್ ಆಳ್ವೇರ್ ದಂಪತಿಲು ನೇತೃತ್ವಡು ಈ ಒಂಜಿ ಪರಿಸರ ಪಿರೋರ ಲೋಕಾರ್ಪಣೆ ಬಂದಿದ್ದೇವೆ. ನೆತ ವಿಶೇಷತೆ ಬಾರಿ ಖುಷಿಯಾಣ ಇಂಕ್ಲೆಲ್ಲ ಕಾರ್ಡ್ ಬಂದಾಗ ಮಾತ ಕಡೆ ಪನ್ಪೆ ಒಂದು ಕೊಂಡೆ ಒಂದು ಉಚಿತ ಅಣ್ಣ ನವರಾತ್ರಿದ ಸಂದರ್ಭಡ್ ಮಧ್ಯಮ ವರ್ಗ ಅಂಚಿನ ನಮ್ಮಂಚಿನ ಒಂಜಿ ಬಡಪತ್ತದ ಇಲ್ಲದಕ್ಕಿಲ್ಲ ಒಂಜಿ 500 ರೂಪಾಯಿದ ಸಾಮಾನು ಕನೋಡುಂದಾಂಡ ಇತ್ತದ ಕಾಲಡು ಅಂಗಡಿಗೆ ಪೋಂಡ ಪಿರ ಬರ್ಪುನೇಜಿ ಆ ಸಂದರ್ಭಡ್ಲ ಒಂಜಿ 500 ರೂಪಾಯಿ ಅತ್ತನ 1,000 ರೂಪಾಯಿ ದೊತ್ತೊಂದಾಂಡ ಮುಲ್ಪ ಸಾಮಾನು ದೊತ್ತೊಂದಾಂಡ ಅಕ್ಲ ಒಂಜಿ ಕೂಪನ್ ಕೊರ್ಪೇರೆ ಆಯ್ತೊಟ್ಟಿಗೆ ಒಂಜಿ ಗಿಫ್ಟ್ ಕೂಪನ್ ಕೊರ್ಪೇರೆ ದಾದ ಗಿಫ್ಟ್ ದೀತಿಯರು ಗೊತ್ತಿಜೆಂಗಳ ಗಿರೀಶ್ ಅಣ್ಣೆ ಅಂಚಾದ ಉಪ್ಪನಾಗ ಒಂದೇ ಸೂರಿನಡಿ ಮಾತ ವ್ಯವಸ್ಥೆ ಅಲ್ಲ ಒಂಜಿ ಬಾಕ್ಲದಲ್ಲ ಪೊಗ್ಗುನಾಗ ನಮ್ಮ ಕಿಲ್ಲಗ ದಿನ ಬಳಕೆಗೆ ಬೋಡಾಯಿನ ಉಮಾದ ವಸ್ತುಲುಂಡ ಆ ವಸ್ತುಲೇನು ಮಾತ ಒಂಜೇ ಕಡೆಟ್ ಇನಿ ಮಲಮಲ್ಲ ಸಿಸಿ ಮಾಲ್ ನಾವು ಪೋಡುಂದೇಜಿ ಇಂಚಿನ ಮಧ್ಯಮ ವರ್ಗಡು ಜನಕ್ಲೆಗ್ ತಿಕ್ಕುನ ಅಂಚಿನ ಸುಲಭವಾಯಿನ ಸೂಪರ್ ಮಾರ್ಕೆಟ್ ಆಂಡ ಬಹುಶಃ ಜನಕ್ಲೆಗ್ ಮಾತಲ ಕಲ್ಗೆಟ್ಟಕುಲ ರೇಟೆಡ್ ಅಣ್ಣೆ ಪಂಡ್ಲಕ್ಕನೆ ಹೋಲ್ಸೇಲ್ ರೇಟೆಡ್ ಗೊಪ್ಪುನಂಚಿನ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಜನಪರ ಕಾಳಜಿ ಇಂಚಿನ ಕಾಳಜಿ ದೊಟ್ಟು ಅನ್ನಪೂರ್ಣೇಶ್ವರಿ ಜನರಲ್ ಸ್ಟೋರ್ ಬಕ್ಕ ಸೂಪರ್ ಮಾರ್ಕೆಟ್ ಉತ್ತರೋತ್ತರ ಅಭಿವೃದ್ಧಿ ಆವಡ್ ಎಡ್ಡೆ ಕಾರ್ಮಿಕರ ಜಾಗೆ ಪಂಜಂದಾಯನ ಅಂಚಿನ ಗೊರಗಜ್ಜನ ನೆಲೆ ಎತ್ತಿನ ಈ ಜಾಗಿಡ್ ಮಕ್ಕಳನ ವ್ಯಾಪಾರ ವ್ಯವಹಾರದೊಟ್ಟಿಗೆ ಜನಕ್ಲೆಗ್ ಮಾತಾ ರೀತಿಯ ಸವಲತ್ತಿಲ್ಲ. ನಮ್ಮ ಅನ್ನಪೂರ್ಣೇಶ್ವರಿಗೆ ಭಕ್ತನ ತಿಕ್ಕೊಂಡು ಪನ್ಮನ ಎಡ್ಡೆ ಒಂಜಿ ಹೆಗ್ಗಳಿಕೆಲ್ಲ ನಿಕ್ಲೆಗೆ ತಿಕ್ಕಡು ಪನೊಂದು ಅನ್ನಪೂರ್ಣೇಶ್ವರಿ ಜನರಲ್ ಸ್ಟೋರ್ ಮತ್ತು ಸೂಪರ್ ಮಾರ್ಕೆಟ್ ಆಳ್ವ ಕಾಂಪ್ಲೆಕ್ಸ್ ಪಂಡಿತವರು ಇವರ ಈ ನಮ್ಮ ರೆಸಿಡೆನ್ಸ್ ಏರಿಯಾದಲ್ಲಿ ಅವರೊಂದು ಅಂಗಡಿ ಮಾಡಿರುತ್ತಾರೆ. ಅವರಿಗೆ ಶುಭ ಹಾರೈಕೆ. ಕೆಲವು ಕಷ್ಟ ನಷ್ಟ ಮತ್ತು ಆಂಡಲನ್ನು ದೇವರ ಕೈಬೊಡು ಪೂಜೆ ಅಂಚಿನ ಉದಾಹರಣೆ ನಮಸ್ಕಾರ ಇನ್ನಿತ ದಿನದ ಒಂದು ಉದಾಹರಣೆ ಅತಿಶಯವಾದ ಒಂದು ಆಕಾಂಕ್ಷೆ ನಿಧಿ ಒಂದು ಈ ಜನರಲ್ ಸ್ಟೋರ್ಲ ఒక ಸ್ವೀಟ್ ಸ್ಟಾಲ್ ఆయన ಅವಳು ಉಂಡು ఆయన ಈಡೆ ಶಿಫ್ಟ್ ಮಾಡ್ತದೆ ಎಡ್ಡೆ ರೀತಿಯಲ್ಲಿ ನಡ್ಪಾಗ ಒಂದೇ ಮಾಡಿದವಳು ಅಡಿಟ್ಟು ಕೊಡೋದು ಬಂದು ಮತ್ತೊಂದು ಉದ್ಘಾಟನೆ ಮತ್ತೊಂದು ಆ ಉದ್ಘಾಟನೆ
ಸುಮುಹೂರ್ತ ಅಂದ್ರೆ ಅವಧಿಗಳೆಡೆ ಆಯ್ಲೆಕ್ಕನೆ ನಮ್ಮ ಎಣ್ಣಿದು ಇಂದಿಟ್ಟು ಈ ವ್ಯವಹಾರದ ವಾವಂಜಿ ಅಡ್ಡಿ ಆತಂಕ ಬರಂದೆ ಅನೇಕ ಜನ ಬರ್ತದೆ ಇಂದಿತ್ತ ಸದುಪಯೋಗ ಪಡೆದು ತನ್ಮೂಲಕ ನಿಗಲೆಗಳ ಒಂಜಿ ಬೆಳವಣಿಗೆಗೆ ಸಹಾಯಕಾರಿ ಲೆಕ್ಕನೆ ಮಾತೆಲ್ಲ ಸಹಕಾರಲ ಕೊರತು ಉತ್ತರೋತ್ತ ಸೇವಾಭಿವೃದ್ಧಿ ಮಲ್ಪಡು ಆರೋಗ್ಯ ಬೋರ್ಡ್ ದೀರ್ಘಾಷ್ಟು ನಿಗಲೆಗಳ ಪರಿವಾರದೆಗಳ ಇಂದನ ಬೇಲೆ ಮಲ್ಪುನಗಲೆಗಳ ಮಾತೆಗಳ ಕೊರತು ದಿನೇ ದಿನೇ ಅಭಿವೃದ್ಧಿ ಪತ್ತಡ ಸಾಗಿರೆ ದೇವರು ಸದಾ ಅನುಗ್ರಹ ಮಲ್ಪಡೆಂದು ನಾನು ಈ ಸಂದರ್ಭದ ಆ ಭಗವಂತನ ಭಕ್ತಿಪೂರ್ವಕ ಶ್ರದ್ಧೆ ಇದ್ದವರ ಪ್ರಾರ್ಥನೆ. ಅನ್ನಪೂರ್ಣೇಶ್ವರಿ ಜನರಲ್ ಸ್ಟೋರ್ ಮತ್ತು ಸೂಪರ್ ಮಾರ್ಕೆಟ್ ನಮ್ಮ ಹತ್ತಿರದಂಥ ಗಿರೀಶ್ ಆಳೂರವರು, ರೊಟೇರಿಯನ್ ಗಿರೀಶ್ ಆಳೂರವರು ಈ ಒಂದು ಜನರಲ್ ಸ್ಟೋರ್ ಮತ್ತು ಸೂಪರ್ ಮಾರ್ಕೆಟನ್ನು ಈ ನವರಾತ್ರಿ ಶುಭ ಸಂದರ್ಭದಲ್ಲಿ ಆರಂಭಿಸಿದ್ದಾರೆ. ಈ ಒಂದು ಜನರಲ್ ಸ್ಟೋರ್ನಲ್ಲಿ ಬಹಳ ಉಪಯುಕ್ತವಾದಂಥ ಜನವಸತಿ ಪ್ರದೇಶದಲ್ಲಿ ಇರುವುದರಿಂದ ಬಹಳ ಡಿಮಾಂಡ್ ಇರುವಂಥ ಒಂದು ಸ್ಥಳವೂ ಹೌದು. ಎಲ್ಲ ವಸ್ತುಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿ ಇಟ್ಟಿದ್ದಾರೆ. ಇವತ್ತು ಬಂದವರಿಗೆಲ್ಲ ಬಹಳ ಖುಷಿಯಿಂದ ಆತ್ಮೀಯತೆಯಿಂದ ಅವರು ಬರಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಆ ನವರಾತ್ರಿ ಸಂದರ್ಭದಲ್ಲಿ ದುರ್ಗಾ ಮಾತೆಯರೆಲ್ಲ ಆಶೀರ್ವಾದ ಇರಲಿ, ಈ ಸಂಸ್ಥೆ ಬಹಳಷ್ಟು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ, ಬೆಳಗಲಿ ಅಂತ ನಾನು ನಂಬಿದಂತಹ ದೇವದೇವರುಗಳ ಮೂಲಕ ಪ್ರಾರ್ಥಿಸಿ ಅವರಿಗೆ ಶುಭವನ್ನು ಹಾರೈಸ್ತೇನೆ.